ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್. ನನ್ನ ಯೂಟ್ಯೂಬ್ ಫ್ಯಾಮಿಲಿಯ ನಿಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದೀಪಾವಳಿ ಹಬ್ಬ ನಿಮ್ಮೆಲ್ಲರ ಬಾಳಲ್ಲಿ ಕೂಡ ಸುಖ ಶಾಂತಿ ನೆಮ್ಮದಿನ ತರಲಿ ಅಂತ ಅದರಲ್ಲಿ ಕೇಳ್ಕೊತೀನಿ. ನಾನು ಹಬ್ಬನ ಎಲ್ಲರೂ ಕೂಡ ಖುಷಿಯಿಂದ ಆಚರಿಸೋಣ. ನಾವು ನಮ್ಮ ಮನೆಯಲ್ಲಿ ದೀಪಾವಳಿ ಹಾಗೂ ಲಕ್ಷ್ಮೀ ಪೂಜೆನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ಯಾಕೆ ತಡ ಮಾಡೋದು, ವಿಡಿಯೋ ನೋಡ್ಕೊಂಡು ಇವಾಗ ಶ್ರೀಯಾನ್ ಅವರ ಅಪ್ಪನ ಜೊತೆ ಸೇರಿಕೊಂಡು ಆ ಸಣ್ಣ ಸಣ್ಣ ಬೆಳ್ಳುಳ್ಳಿ ಪಟಾಕಿಗಳನ್ನು ಹೊಡಿತಾ ಇದ್ದ. ತುಂಬಾ ಎಂಜಾಯ್ ಮಾಡ್ಕೊತಾ ಇದ್ದ. ದೊಡ್ಡವ್ರ ಪಟಾಕಿ ಹೊಡಿಯೋದನ್ನು ಮನೆ ಒಳಗಡೆನೇ ನೋಡ್ತಾ ಇದ್ದ. ತುಂಬಾ ಖುಷಿ ಪಟ್ಕೊಂಡು ನೋಡ್ತಾ ಇದ್ದ, ಹಾಗೆ ಎಂಜಾಯ್ ಕೂಡ ಮಾಡ್ತಾ ಇದ್ದ. ದೀಪಾವಳಿ ಮುಗಿದ ನಂತರ ನಮ್ಮ ಮನೆಗೆ ಯಕ್ಷಗಾನದವ್ರು ಬಂದಿದ್ದರು. ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೋತೀನಿ. ಬಂದಂತ ಹಸು ಮಕ್ಕಳನ್ನೆಲ್ಲ ಗೆದ್ದವರು ನೀವು ನಮ್ಮನ್ನ ಅಲ್ಲಿಂದ ಇಲ್ಲಿನ ನಾಯಕರು ತಂದಿದ್ದೀರಿ. ಆದ್ರೆ ನಿಮ್ಮ ತಮ್ಮನನ್ನು ನಮಗೆ ಮದುವೆ ಸೂಚಿಸ್ತಾ ಇದ್ದೀರಲ್ಲ, ನೀವು ನಿರಾಕರಿಸುವ ಕಾರಣ ಕೇಳಬಹುದೇ? ಯಾವ ಕಾರಣಕ್ಕೂ ಹಸ್ತಿನಾವತಿಯ ಪಟ್ಟವನ್ನು ನಾನು ಏರುವುದಿಲ್ಲ ಎನ್ನುವುದಾಗಿ ಈ ಒಂದು ಕಾರಣಕ್ಕಾಗಿ ನಿನ್ನನ್ನು ನಿರಾಕರಿಸಬೇಕಾಯಿತು ಬಿಟ್ರೆ ಬೇರೆ ಯಾವ ಉದ್ದೇಶ ಇಲ್ಲ. ನೀವೆಂತೂ ನಮ್ಮನ್ನ ಮದುವೆ ಆಗುದಿಲ್ಲ ಅಂತ ಆಯ್ತು. ನಿಮ್ಮ ತಮ್ಮನ ಮದುವೆ ಆಗುದು ನನಗೆ
ಮನಸ್ಸಿಲ್ಲ. ಯಾಕೆ? ಈ ಹಿಂದೆ ಸೋಪಾದೇಶದ ಅಧಿಕಾರಿಯಾದಂತ ಸಾಲುಕರನ್ನ ಕಂಡು ಸೋತವಳು ನಾನು. ಅವನನ್ನೇ ಮದುವೆ ಆಗ್ತೀನಿ ಅನ್ನುವಂತೆ ಭಾಷಣ ಕೊಟ್ಟು ಬಂದಿದ್ದೇನೆ. ನನ್ನನ್ನ ಸೋಪಾದೇಶದವರೆಗೆ ಕಳಿಸಿಕೊಟ್ಟಂತೆ ಹೋದಂತಾಗ ನನ್ನ ಮದುವೆಯಾಗಿ ಸಂತೋಷದಿಂದ ಇರ್ತೇನೆ. ಹೋಗುವಂತ ಪ್ರದೇಶ ಕಾನನ ಮಾರ್ಗ ಆದ್ದರಿಂದ ನಿನ್ನ ರಕ್ಷಣೆಗಾಗಿ ಬ್ರಾಹ್ಮಣರನ್ನು ನೇಮಿಸಿದ್ದೇನೆ. ಹೋಗು. ಲಕ್ಷ್ಮೀ